ನಮಸ್ತೆ ಸ್ನೇಹಿತರೆ, ಒಂದು ಕಿಟ್ ತಂದಿದ್ದೀನಿ. ಇದು CRT ಟಿ ವಿ ಕಿಟ್ಟು. ಇದು ಚೈನಾ ಕಿಟ್ಟು. ಇದು ಕಂಪ್ಲೇಂಟ್ ಏನಪ್ಪ ಅಂದರೆ, ಸ್ಟ್ಯಾಂಡ್ ಬೈ ರಿಲೀಸ್ ಆಗ್ತಾಯಿಲ್ಲ. ಇದು ಟಿ ವಿ ವೋಲ್ಟೇಜ್ ಪೂರಾ ಓಕೆ ಇದೆ, ಬಟ್ ಸ್ಟ್ಯಾಂಡ್ ಬೈ ರಿಲೇಟೆಡ್ ಆಗ್ತಿಲ್ಲ. ಆ ಕಂಪ್ಲೇಂಟ್ನ ನಾನು ನೋಡಿದ್ದೀನಿ. ಈ ಮೇನ್ ಐ ಸಿ ಏನಿದೆಲ್ಲ, ಈ ಮೇನ್ ಐ ಸಿ ಪ್ರಾಬ್ಲಮ್ ಹೋಗಿದೆ. ಈ ಮೇನ್ ಐ ಸಿ ನಂಬರು ಒಂದು ಸೆಕೆಂಡ್ ತೋರಿಸ್ತೀನಿ. $8873 CSCN G6NR6 ಈ ನಂಬರು. ಇದ್ರ ಬದಲಿಗೆ ನಾನು ಒಂದು ಬೇರೆ ಐ ಸಿ ತೆಗಿತೀನಿ. ಆಲ್ರೆಡಿ ನಾನು ಈ ಐ ಸಿನ ರಿಮೂವ್ ಮಾಡಿದ್ದೀನಿ. ಈ ಐ ಸಿ ತೆಗೆದಿದ್ದೀನಿ. ಇನ್ನೊಂದು ಸರಿ ನೋಡ್ಕೊಳ್ಳಿ ನಂಬರು. ಒಂದು ಸೆಕೆಂಡ್. 8873 ಇದು ಲಾಸ್ಟ್ ಎಂಡಿಂಗ್ ಇದೆ 6R6. ಈ ಐ ಸಿ ಬದಲಿಗೆ ನಾನೊಂದು ಬೇರೆ ಇದು ಇರಲಿ. ಈ ಐ ಸಿ ಒಂದು ಸೆಕೆಂಡ್. ಈ ಐ ಸಿ ನಂಬರ್ 8873 ಲಾಸ್ಟ್ F35. ಈ ಐ ಸಿ ಹಾಕ್ತೀನಿ. ಒಂದು ಸೆಕೆಂಡ್. ಐ ಸಿ ಹಾಕೋ ಮುಂಚೆ ಸ್ವಲ್ಪ ಕ್ಲೀನಾಗಿ ಮಾಡ್ಕೋಬೇಕು. ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಗಿಸ್ಟ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಡಸ್ಟ್ ಇಲ್ಲ ಅಂದರೆ ನಡೆಯುತ್ತೆ, ಪರವಾಗಿಲ್ಲ, ಹಾಕ್ಬೋದು. ತುಂಬ ನಿಧಾನವಾಗಿ ಹಾಕಬೇಕು. ಒಂದು ಟ್ರ್ಯಾಕ್ ಏನಾದ್ರು ಬೆಂಡ್ ಆಯ್ತಂದರೆ ತುಂಬ ಕಷ್ಟ ಆಗುತ್ತೆ ಹಾಕಲಿಕ್ಕೆ. ಸ್ಲೋ ಆಗಿ ತುಂಬ ಸ್ಲೋ ಆಗಿ ಸ್ವಲ್ಪ ನೋಡ್ಕೋಬೇಕು. ಟ್ರ್ಯಾಕ್ ಏನಾರ ಚೇಂಜ್ ಇದೆಯಾ ಅಂತ. ಸೆಕೆಂಡ್ ಯಾವುದೂ ಇಲ್ಲ. ಬೋರ್ಡನ್ನು ಉಲ್ಟಾ ಮಾಡ್ತೀನಿ ನೋಡಿ. ಐ ಸಿ ಚೆನ್ನಾಗಿ ಕುಂತಿದೆ. ಒಂಥರ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ತುಂಬ ನಿಧಾನವಾಗಿ